ಸಾಮಾಜಿಕ ಹೋರಾಟಗಾರ್ತಿಯಾಗಿರುವಂತಹ ಪ್ರಸನ್ನ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಈಗಾಗಲೇ ಮಂಗಳೂರಿನಾದ್ಯಂತ ಕಳೆದ 2-3 ದಿವಸಗಳಿಂದ ಟೈಗರ್ ಕಾರ್ಯಾಚರಣೆ ಅನ್ನುವಂತಹ ಹೆಸರಿನಲ್ಲಿ ನಗರದ ಬೀದಿ ಬದಿಗಳಲ್ಲಿರುವಂತಹ ವ್ಯಾಪಾರಸ್ಥರ ಮೇಲೆ ಪಾಲಿಕೆಯಿಂದ ಒಂದು ಕಾರ್ಯಾಚರಣೆಗಳು ನಡೀತಾ ಇದೆ. ಇದನ್ನು ತಾವು ಕೂಡ ಇವತ್ತು ವಿರೋಧಿಸ್ತಾ ಇದ್ದೀರಿ. ಈ ವಿಚಾರವಾಗಿ ಪ್ರಮುಖವಾಗಿ ತಾವು ಗಮನಿಸಿರುವಂತಹ ಅಂಶಗಳ ಬಗ್ಗೆ ಹೇಳೋದಾದ್ರೆ, ನಾನು ಎರಡೂ ಕಡೆ ಪರ ವಿರೋಧ ಅಂತ ಹೇಳುದಲ್ಲ, ಒಂದು ಕಾನೂನು ಮತ್ತು ಕರ್ತವ್ಯಗಳು ಉಂಟು. ಈಗ ನಾನು ಹೋರಾಟದ ದೃಷ್ಟಿಯಿಂದ ಹೋದದಲ್ಲ. ಹೋರಾಟ ಮಾಡುದು ಭಾರತೀಯ ನಾಗರಿಕರ ಕೆಲಸ ಅಲ್ಲ. ಆದ್ರೆ ಯಾವತ್ತು ಒಂದು ಹೋರಾಟ ಈ ಡಿಕ್ಟೇಟರ್ಶಿಪ್ ಇದ್ದಾರೆ ಆಡಳಿತ ಮತ್ತು ಸರ್ಕಾರ, ಅವರ ವಿರುದ್ಧ ನಾವು ಮಾಡುದು. ಯಾಕಂದ್ರೆ ನಮ್ ದೇಶ ಪ್ರಜಾಪ್ರಭುತ್ವದ ದೇಶ, ಹೌದಾ? ಆಗ ನಮ್ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು. ನೀವೀಗ ಹೇಳಿದ್ದೀರಿ, ನಾನು ನಿನ್ನೆ ಹೋಗಿದ್ದೆ ಕಾವೂರಲ್ಲಿ. ನಿನ್ನೆ ಯಾಕೆ ಹೋದದ್ದು ಹೇಳುವಾಗ ನನಗೂ ಕೆಲವಲ್ಲಿ ಪ್ರಶ್ನೆಗಳನ್ನು ಎತ್ತಬೇಕು. ಯಾಕೆಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 21 ಅಂತ ಉಂಟು. ಅಲ್ಲಿ ಆಯುಕ್ತರಿಗೆ ಅದು ಗೊತ್ತುಂಟಾ ಇಲ್ವಾ ನನಗೆ ಗೊತ್ತಿಲ್ಲ. ನಮ್ಮ ಮೇಯರ್ಗೆ ಅದೆಲ್ಲ ಖಾಲಿ ಆ ಸೀಟಲ್ಲಿ ಕೂತ್ಕೊಳ್ಳುದಲ್ಲ, ಅದರೆಲ್ಲ ಬಗ್ಗೆ ತಿಳ್ಕೊಂಡು ಅನಂತರ ಆದೇಶ ಹೊರಡಿಸಬೇಕು. ಏನಿದ್ರು ತೆರವು ಮಾಡುವುದಕ್ಕೂ, ನಾನು ತೆರವು ಮಾಡುವುದಕ್ಕೂ ವಿರೋಧ ಅಲ್ಲ. ಆದ್ರೆ ತೆರವು ಮಾಡುವಾಗ ಆ ರೀತಿ ಯಾವ್ದೋ ಬದುಕುವ ಹಕ್ಕಂತ ಒಂದುಂಟು ನಮ್ಮ ಆರ್ಟಿಕಲ್ 21 ಅಲ್ಲಿ. ಆ ಬದುಕುವ ಹಕ್ಕನ್ನು ಇವರು ಎಷ್ಟು ಮಟ್ಟಿಗೆ ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಮತ್ತೆ ನಾನು ಮಾತಾಡಿದ್ದು ಆರ್ಟಿಕಲ್, ನಾನು ಇವತ್ತು ಹೇಳಲೇಬೇಕು, ಯಾಕಂದ್ರೆ ಸ್ವಲ್ಪ ಇದನ್ನು ನಾನು ಕಾನೂನುಬದ್ಧವಾಗಿಯೇ ಮಾತಾಡಬೇಕು. ಆರ್ಟಿಕಲ್ 19 ಅಲ್ಲಿ ನಿಮ್ಮ ಹಾಗೆ ನಮಗೂ ಮಾತಾಡುವ ರೈಟ್ಸ್ ಅಂತ ಉಂಟು. ಒಂದು ನಮ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ನಾವು ಇವರಾಗೆ ಈಗ ಹೋರಾಟಗಾರರು ಹೋದ್ರು, ಇಮ್ತಿಯಾಜ್ನವರ ತಂಡ ಅಲ್ಲಿ ಹೋದ ಕೂಡಲೇ ಏನಾಗ್ತದೆ, ಅಲ್ಲಿ ಗಲಾಟೆಗಳು, ಅವರನ್ನು ಪೊಲೀಸ್ ಇಟ್ಕೊಂಡು ಹೋಗುದು, ಅವರು ಅದಕ್ಕೆ ಕಾಯ್ತಾರೆ. ನಾನು ಹಾಗೆ ಅಲ್ಲ, ಒಂದು ಹೋರಾಟಗಾರ್ತಿಯಾಗಿ ಹೋದದಲ್ಲ, ನಾನು ಈ ಒಂದು ದೇಶದ ಪ್ರಜೆಯಾಗಿ ಅವರನ್ನು ಕೆಲವು ಪ್ರಶ್ನೆ ಕೇಳಿದ್ದೇವೆ. ನೀವು ನೋಡಿರ್ಬಹುದು, ನಮ್ಮಲ್ಲಿ ರೇಖಾ ಶೆಟ್ಟಿ ಅವರು ಬಂದದ್ದು ಪ್ರಶ್ನೆ ಕೇಳಿದಾಗ. ಆಗ ಅಲ್ಲಿ ಏನು ಗೊಂದಲಗಳಾಗ್ಲಿಲ್ಲ. ನೀವು ಹೇಳಿದಾಗೆ ಅವರದ್ದು ನಾನು 3 ಆಕ್ಟ್ ಅವರ ಹತ್ರ ಕೇಳಿದೆ. ನಿಮ್ಗೆ ತೆರವುಗೊಳಿಸಲಿಕ್ಕೆ ಆಕ್ಟ್ ಇರುವುದು, ಒಂದು ನಗರದ ಸುಂದರೀಕರಣ ಅಂತ ನೀವು ಹೇಳ್ತೀರಿ, ಇನ್ನೊಂದು ಟ್ರಾಫಿಕ್ ಅಡಚಣೆ, 3ನೇದು ಲೈಸೆನ್ಸ್ ಇಲ್ಲದಿದ್ರೆ ಅಂತ. ನಾನ್ ನಿಮ್ಗೆ ಒಂದು ಈಗ ಮಾಧ್ಯಮದವರಿಗೆ ನಾನೊಂದು ಪ್ರಶ್ನೆ ಕೇಳೋದು, ಬೀದಿ ಬದಿ ವ್ಯಾಪಾರ ಅಂತ ಉಂಟು ಹೆಸರು, ಬೀದಿ ಬದಿ, ಹೌದಾ? ಬೀದಿ ಬದಿ ಅಂದ್ರೆ ಯಾವುದು ಅಂತ ಒಂದು ನನ್ನ ಪ್ರಶ್ನೆ. ಅಲ್ಲಿ ಶಾಪ್ ಅಲ್ಲಿ ಕುತ್ಕೊಳ್ಬೇಕಾ, ಮಾಲ್ ಅಲ್ಲಿ ಕುತ್ಕೊಳ್ಬೇಕಾ, ಗ್ರೌಂಡ್ ಅಲ್ಲಿ ಕುತ್ಕೊಳ್ಬೇಕಾ? ಬೀದಿ ಬದಿ ಅಂತ ಹೆಸರಿಟ್ಟವರು ಯಾರು? ಇದು ನಮ್ಮ ಸರ್ಕಾರವೇ ಕೊಟ್ಟ ಹೆಸರು. ಸರ್ಕಾರವೇ ಬೀದಿ ಬದಿಯವರಿಗೆ ಬೆಂಬಲ ಕೊಡುವುದು. ನೀವು ಹೇಳಿದ ಈಗ MLAಗಳು ಅವರು ಖಾಲಿ ಪ್ರಮೋಷನ್ಗೋಸ್ಕರ ನಗರ ಪಾಲಿಕೆ ಸೆಲೆಬ್ರಿಟಿಗಳನ್ನು ತಂದು ಇದು ಫುಡ್ ಫೆಸ್ಟ್ ಮಾಡಿದ ನನಗೆ ಗೊತ್ತಿಲ್ಲ. ಬೀದಿ ಬದಿ ಅಂದ್ರೆ ಬೀದಿಯ ಬದಿಯಲ್ಲಿ ವ್ಯಾಪಾರ ಮಾಡುದು ಅಂತ ನನ್ನ ಇದರಲ್ಲಿ ಅರ್ಥ. ನಗರದ ಸುಂದರೀಕರಣ ಅಂತ ಇವರು ಹೇಳಿದ್ರು. ನಾನು ನಿಮ್ಮ ಹತ್ರವೇ ಕೇಳುದು, ಮಾಧ್ಯಮದವರು, ಬೈಕಂಪಾಡಿಯಿಂದ ನೀವು ಇತ್ತೀಗೆ ಲೆಕ್ಕಾಚಾರ ತೆಗೀರಿ, ಯಾವ ಮಾರ್ಗಗಳು ಸುಂದರವಾಗಿದೆ? ಯಾವ್ದಾದ್ರೂ ಒಂದು ಮಾರ್ಗ ಹೊಂಡ ಇಲ್ಲದೆ, ನೀರಲ್ಲಿ ಮುಳುಗದೆ, ಕಾಂಕ್ರೀಟ್ ಅನ್ನು ಅಗೆಯದೆ, ಡ್ರೈನೇಜ್ ಲೀಕ್ ಆಗದೆ ಯಾವ್ದಾದ್ರೂ ಒಂದು ಮಾರ್ಗ ಇದ್ರೆ, ಮೊದಲು ನಾವೊಂದು ಬಹುಮಾನ ಇಟ್ಟಿದ್ದೇವೆ. ಒಬ್ಬ ಪಾಪ ಅತೀಶ್ ಅಂತ ಹುಡುಗ ನಂತೂರಲ್ಲಿ ಸತ್ತಾಗ ಹೊಂಡ ಇದ್ದದನ್ನು ತೋರಿಸಿಕೊಡಿ ಅಂತ. ಈಗ ಹೊಂಡ ಇದ್ದದನ್ನು ತೋರಿಸಿಕೊಡುದು ಬಹುಮಾನ ಅಲ್ಲ, ಇನ್ನು ಇಡುದು. ಹೊಂಡ ಇಲ್ಲದ ಮಾರ್ಗಗಳಿದ್ರೆ ತೋರಿಸಿಕೊಡಿ, ಡ್ರೈನೇಜ್ ಲೀಕ್ ಆಗದ ಮಾರ್ಗಗಳಿದ್ರು ತೋರಿಸಿಕೊಡಿ ಅಂತ. ನಾನಿದು ಸುಂದರೀಕರಣದ ಬಗ್ಗೆ ಇವರು ಹೇಳ್ತಾರಲ್ಲ, ಫಸ್ಟ್ ಇವರು ಸುಂದರೀಕರಣ ಮಾಡಿ ನಗರ ಪಾಲಿಕೆ ಮುಂದೆ ಇವರು ಸುಂದರೀಕರಣ ಮಾಡ್ಲಿ. ಯಾಕೆಂದ್ರೆ ಅಲ್ಲಿ ಮಂಜಯ ಶೆಟ್ಟಿ ಅಂತ ಒಬ್ರು ಇದ್ರು ಮೊದಲು ಹೆಲ್ತ್ ಆಫೀಸರ್. ಇವರ ನಗರ ಪಾಲಿಕೆ 2nd ಫ್ಲೋರ್ ಅಲ್ಲಿ ದೊಡ್ಡ ಕಿಟಕಿಯಲ್ಲಿ ಮರ ಬೆಳೆದಿರುವಾಗ ನಾನೇ ಫೇಸ್ಬುಕ್ ಲೈವ್ ಬಂದು ಆ ಮರವನ್ನು ಕಡಿಸಿದವಳು. ಇವರ ಸುಂದರೀಕರಣ. ನಗರ ಪಾಲಿಕೆಯವರು ಸ್ವಚ್ಛತೆ ಅಂತ ಹೇಳುವವರು ಡ್ರೈನೇಜ್ ಓದುದು ಬಿಡಿ. ನೀವು ನಗರ ಪಾಲಿಕೆಯ ಮುಂದೆ ಟ್ರಾಫಿಕ್ ಅಲ್ಲಿ ಭಿಕ್ಷುಕರು ಭಿಕ್ಷೆ ಬೇಡ್ತಾ ಇದ್ದಾರಲ್ಲ, ಯಾವುದಾ ರಾಜ್ಯದಿಂದ ಬಂದು ಈ ಹುಡುಗಿಯರು ಪಾಪ ಅರ್ಧ ಬಟ್ಟೆ ಹಾಕಿಕೊಂಡು ಏನೇನು ಮಾರಾಟ ಮಾಡಿಕೊಂಡು ಪಬ್ಬಾಸಿನ ಮುಂದೆ ಇವರ ನಗರ ಪಾಲಿಕೆ ಮುಂದೆ ಕೂತ್ಕೊಳ್ತಾ ಇದ್ದಾರಲ್ಲ, ಅಲ್ಲಿ ಮಲಗ್ತಾ ಇದ್ದಾರಲ್ಲ ಅಲೆಮಾರಿಗಳಾಗೆ, ಇದು ಸುಂದರೀಕರಣವಾ? KSRTCಯ ಮುಂದೆ ನೋಡಿ, ಹಳೆ ಲಾಡ್ಜ್ಗಳಲ್ಲಿ ಸ್ಪೀಡ್ ದಂಡೆ, KSRTCಗೆ ಒಳಗೆ ಹೋಗ್ಲಿಕ್ಕೆ ಯಾರಿಗೂ ಮಹಿಳೆಯರಿಗೆ ಆಗುದಿಲ್ಲ. ಯಾಕೆಂದ್ರೆ ಎಲ್ಲ ಅಲ್ಲಿ ಕುಡುಕರು ಬೀದಿ ಬದಿಯಲ್ಲಿ ಸತ್ತಿರ್ತಾರೆ, ಅಲ್ಲಿ ಮಲಗಿರ್ತಾರೆ. ಉರ್ವ ಸ್ಟೋರ್ ಅಲ್ಲಿ ನೋಡಿ, ಗ್ರೌಂಡ್ ಅಂತ ಉಂಟು. ಬೆಳಿಗ್ಗೆ ಒಂದು 10 ಗಂಟೆಗೆ ಬಂದ್ರೆ ಅಲ್ಲಿ ಯಾರಿಗೂ ನಿಲ್ಲಿಕ್ಕೆ ಆಗುದಿಲ್ಲ, ಸಂಜೆ ತನಕ ಅಲ್ಲಿ ಬಿದ್ದಿರ್ತಾರೆ. ಇದು ಯಾವ ನಗರದ ಸುಂದರೀಕರಣ ಅಂತ ನಂದೊಂದು ಪ್ರಶ್ನೆ. ನಾಚಿಗೆ ಆಗ್ಬೇಕು. ಇವರು ಈಗ ಗಿಡ ನೆಟ್ಟಿದ್ದಾರೆ ಅಲ್ಲಿ ಲೈನ್ ಅಲ್ಲಿ ಅಲ್ಲ, ನೀವು ಹೇಳಿದಾಗ ಎಷ್ಟು ಮರಗಳನ್ನು ಕಟ್ ಮಾಡಿದ್ರಿ ಇವರು, ಎಷ್ಟು ಮರಗಳನ್ನು ಕಟ್ಟು ಮಾಡಿದ್ರು. ಯಾವ್ದಾದ್ರೂ ದೊಡ್ಡ ಮರ ಬೀಳ್ಲಿಕ್ಕಿದ್ರೆ ಇವರು ಅದನ್ನು ಕಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮಲ್ಲಿ ನಿನ್ನೆ ಒಂದು ದೊಡ್ಡ ಮರ ಬಿತ್ತು, ಆದ್ರೆ
ಅಪಘಾತ ತಪ್ಪಿತು, ಮನೆಗೆ ಬೀಳಲಿಲ್ಲ, ಯಾವುದೋ ಒಂದು ಕಾಂಪೌಂಡ್ ಅಲ್ಲಿಗೆ ಬಿತ್ತು. ಉದಾಹರಣೆ ನೀವು ಬಾಲಿಗಾ ಸ್ಟೋರ್ನ ರೋಡ್ ನೋಡಿ, ಒಂದು ದಿವಸ ಮಾಧ್ಯಮದವರು ಇಡೀ ಮರಗಳು ಈ ರೋಡಿಂದ ಆ ರೋಡಿಗೆ ಬೆಂಡಾಗಿ ಬಿದ್ದಿದೆ. ನಮ್ಗೆ ಹೋಗುವಾಗ ಏನೋ ತಣ್ಣಗೆ ವಾತಾವರಣ ಕಾಣ್ತದೆ, 100ಕ್ಕೆ 100 ಬರೆದು ಕೊಡ್ತೇನೆ ನಾನು, ಒಂದಲ್ಲ ಒಂದು ದಿವಸ ಆ ಮರಗಳು ಬೀಳದಿದ್ರೆ ನೋಡಿ. ಯಾಕೆಂದ್ರೆ ಇಡೀ ಕೊಂಬೆ ರೆಂಬೆಗಳು ಅದಕ್ಕೆ ತುಂಬಾ ಅದಕ್ಕೆ ಬುಡಕ್ಕೆ ಪ್ರಾಬ್ಲಮ್ ಬಂದದು, ಬೆಂಡಾಗಿದೆ. ಒಂದಲ್ಲ ಒಂದು ದಿವಸ ಅದು ಬೀಳದೆ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಎದ್ದೇಳುವುದಿಲ್ಲ. ಇವರ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇವರು ಸೊಳ್ಳೆ ಬರುದು, ಡೆಂಗ್ಯೂ ಬರುದು. ಮಹಾನಗರ ಪಾಲಿಕೆ ಎಂಟ್ರೆನ್ಸ್ ಅಲ್ಲ, ಕೆಳಗಿಂದ ಬದಿಯಲ್ಲಿಂದ ಒಂದುಂಟು, ಅಲ್ಲಿ ಮ್ಯಾಂಗ್ಳೂರ್ 1 ಇಂದ ಸೈಡ್ ಇಂದ ಒಂದು ಲಿಫ್ಟ್ ಸೈಡ್ ಉಂಟು. ನಾನು ಮೊನ್ನೆ ಲಿಫ್ಟ್ ಅಲ್ಲಿ ಹೋದದ್ದು. ನೀವೊಂದು ಸ್ಟೆಪ್ ಅಲ್ಲಿ ಒಂದು ದಿವಸ ಹತ್ತಿ ನೋಡಿ, ಇವರ ಹೆಲ್ತ್ ಡಿಪಾರ್ಟ್ಮೆಂಟ್ ಹತ್ರ ಹೋಗು ಮುಚ್ಚಿಕೊಂಡು ಹೋಗ್ಬೇಕು. ಇದು ಯಾವ ಸ್ವಚ್ಛತಾ ಅಭಿಯಾನ ಅಂತ ಇವರ ಹತ್ರ ಒಂದು ಪ್ರಶ್ನೆ ಕೇಳಿ. ಸೊಳ್ಳೆ, ಡೆಂಗು, ಮಲೇರಿಯಾ ಅಂತ ಹೇಳ್ತೇವಲ್ಲ, ಎಲ್ಲಿಂದ ಇದು ಉತ್ಪತ್ತಿಯಾಗುದಂತ ಇವರಿಗೊಂದು ಪ್ರಶ್ನೆ ನೀವು ಕೇಳಬೇಕು. ಇವರನ್ನು ಎರಡನೇ ಇದು ಟ್ರಾಫಿಕ್ ಅಂತ ಹೇಳ್ತಾರೆ. ಟ್ರಾಫಿಕ್ ಅಡಚಣೆ ಆಗ್ತಾ ಉಂಟು ನಮಗೆ ಅಂತ. ಏರ್ಪೋರ್ಟ್ ರೋಡಿಗೆ ಇವರಿಗೆ ಟ್ರಾಫಿಕ್ ಅಡಚಣೆ ಎಲ್ಲಿ ಉಂಟು? ಎಯ್ಯಾಡಿಯಿಂದ ಇವರದು ಅಡಚಣೆ ಆಗುದು ಯಾರಿಗೆ? ಈ ರಾಜಕಾರಣಿಗಳಿಗೆ ಬರುವಾಗ ಅಡಚಣೆ ಆಗ್ತದಂತ ಸ್ಪೀಡ್ ಬ್ರೇಕರ್ ಹಾಕದೆ ಇವರು ಫಾಸ್ಟ್ ಆಗಿ 10 ನಿಮಿಷದಲ್ಲಿ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಇವರು ಮಾಡಿಕೊಡ್ತಾ ಇದ್ದಾರಲ್ಲ. ಎಷ್ಟೋ ಸಲ ನಾನು ಹೇಳಿದೆ, ಅಲ್ಲಿ ರಾಮಾಶ್ರಮ ಶಾಲೆ ಉಂಟು, ಈಚೆಂದ ಟೌನ್ಶಿಪ್ ಇಂದ ಹೊರಗೆ ಹೋಗುವಾಗ ಆಕ್ಸಿಡೆಂಟ್ ಝೋನ್, ಒಂದು ಸ್ಪೀಡ್ ಬ್ರೇಕರ್ ಹಾಕಿ, ಅದೇನು ಹೈವೇ ಅಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿ ಹೇಳುವಾಗ ಇವರು ಕೇಳುದಿಲ್ಲ. ಇವರಿಗೆ ಹೀಗೆ ಹೋಗ್ಬೇಕು, ಅಲ್ಲಿ ಏನು ಬೀದಿ ಬದಿಯಲ್ಲಿ ಇಲ್ಲ. ನಂತೂರಲ್ಲಿ ಇವರು ಹೇಳ್ತಾ ಇದ್ದಾರಲ್ಲ, ಎಷ್ಟಾಯ್ತು ಆಕ್ಸಿಡೆಂಟ್ಗಳು ನಂತೂರು ಹೊಂಡದಲ್ಲಿ ಬಿದ್ದು. ಇವರದು ಒಂದಾದ್ರೂ ಕಾಮಗಾರಿ ಉಂಟ ಅಲ್ಲಿ? ಖಾಲಿ ತೇಪೆ ಹಾಕುದು, ಎಲ್ಲರೂ ಅಲ್ಲಿ ಟ್ರಾಫಿಕ್ ಬ್ಲಾಕ್ ಹಾಕೊಂಡು ನಿಲ್ಲುವಾಗ. ನಂತೂರು ಜಂಕ್ಷನ್ ಅಲ್ಲಿ ಎಲ್ಲಿ ಇವರದು ಕೆಪಿಟಿಯಲ್ಲಿ ಬೀದಿ ಬದಿ ವ್ಯಾಪಾರ? ಎಲ್ಲ ಇವರ ಮಾರ್ಗ, ಇವರ ಸ್ಮಾರ್ಟ್ ಸಿಟಿ ಅಂತ ಅಗ್ದು ಬಗ್ದು ಇದು ಮಾಡಿಕೊಂಡ ಕಾರಣ ಇಡೀ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಆಗುದು. ಬಿಗ್ ಬಜಾರ್ ಹತ್ರ 360 ದಿವಸ ಬಿಗ್ ಬಜಾರ್ ಹತ್ರ ನೀರು ನಿಲ್ಲುದು. ಇದುವರೆಗೆ ಒಂದು ಇಂಜಿನಿಯರ್ ಆಗ್ಲಿ, ಒಂದು ಕಂದೆ ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಅಲ್ಲಿ ನೀರು ಹೋಗುದು ನಿಲ್ಲಿಸ್ಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ. ಟ್ರಾಫಿಕ್ ಹೇಳ್ತಾರೆ ಸಾಯ್ಬಿನ್ ನಲ್ಲಿ ಉದ್ದಕ್ಕೆ ಫುಟ್ಪಾತ್ ಅಲ್ಲಿ ಸಾಯ್ಬಿನ್ ಕಾಂಪ್ಲೆಕ್ಸ್ ನವನದು ಇಡೀ 2 ವೀಲರ್ ನಿಲ್ಲಿಸ್ತಾರಲ್ಲ. ಇವರ ನಗರ ಪಾಲಿಕೆ ಮುಂದೆದನ್ನೇ ನಾನು ಹೇಳುದು, ಅಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ, ನಗರ ಪಾಲಿಕೆಯರು ಇರ್ತಾರೆ, ಯಾವ ಆಕ್ಷನ್ ತಗೊಳ್ತಿದ್ದಾರೆ? 3ನೇದಿಯವರು ಲೈಸೆನ್ಸ್ ಹೇಳಿದ್ರಲ್ಲ, ಈಗ 9 ಅಂಗಡಿಗಳಿಗೆ ಇವತ್ತು ತೆರವು ಮಾಡ್ಲಿಲ್ಲ ಹೇಳಿದ್ರು. ನಾನು ಪ್ರಶ್ನೆ ಕೇಳುದು, ಯಾವ ಆಧಾರದಲ್ಲಿ ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ? ಲೈಸೆನ್ಸ್ ಕೊಟ್ಟದಕ್ಕೆ ನನ್ನ ಅಭ್ಯಂತರ ಅಲ್ಲ, ಪ್ರತಿಯೊಬ್ಬರಿಗೂ ನೀವು ಲೈಸೆನ್ಸ್ ಕೊಡಿ, ಲೈಸೆನ್ಸ್ ಕೊಡಿ. ಅವರು ನಿನ್ನೆ ಹೇಳಿದ್ರು ರೇಖಾ ಮೇಡಮ್, ಅವರೊಂದು ವೆಂಡರ್ಸ್ ಝೋನ್ ಮಾಡ್ತೇವೆ, ಆ ಝೋನ್ ಅಲ್ಲಿ ಇವರನ್ನು ಕೊಂಡೋಗಿ ಕೂತ್ಕೊಳ್ಳಿಸ್ತೇವೆ. ಯಾವ ಝೋನ್ ಇವರು ಯಾವಾಗ ಮಾಡುದು? ಈ ಪ್ರಶ್ನೆ ನಂದು. ಅವರಿಗೆ ಝೋನ್ ಮಾಡಿ ಕೊಟ್ಟ ನಂತರ, ಅವರಿಗೆ ಐಡಿ ಕೊಟ್ಟ ನಂತರ ಅವರಲ್ಲಿ ಕೂತ್ಕೊಳ್ಳೋದಿದ್ರೆ, ಅವರಲ್ಲಿ ಕ್ಲೀನ್ ಇಡದಿದ್ರೆ ಅದು ಅವರ ತಪ್ಪು. ಇವರು ಯಾವುದೇ ಮಾಡದೆ, ನಿಮ್ದು ಸುರತ್ಕಲ್ಲಿದು ಮಾರ್ಕೆಟ್ ನೋಡಿರ್ಬೋದು ನಿಮ್ಗೆ, ಅಲ್ಲಿ ಹತ್ತಿರ ಇಡೀ ಸೊಳ್ಳೆ ಕಾಟದಿಂದ ಮೊನ್ನೆ ತೋರಿಸಿದ್ರು. ಇದು ಉರ್ವ ಮಾರ್ಕೆಟ್ ಎಷ್ಟು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಇರುವ ಆದಂತ ಮಾರ್ಕೆಟ್, ಇದುವರೆಗೆ ವೇದವ್ಯಾಸರು ಬಂದು ಈಗ ಇಷ್ಟು ಸಮಯ ಆಯ್ತು. ಒಬ್ನೇ ಪ್ರಶ್ನೆ ಕೇಳ್ತಾನೆ, ನೀನ್ ಕೇಳಿದಾಗ ಹೇಳ್ತಾರೆ ಅವೈಜ್ಞಾನಿಕ ಕಟ್ಟಡ. ಯಾರು ಕಟ್ಟಿದ್ದು ಅವೈಜ್ಞಾನಿಕ ಕಟ್ಟಡ? ಇವರ ನಗರ ಪಾಲಿಕೆ ಇಂಜಿನಿಯರ್ಸ್, ಇವರದೇ ಪ್ಲಾನ್, ಇವರದೇ MLA, ಇವರದೇ ಜನಪ್ರತಿನಿಧಿಗಳು. ಇವರು ಸತ್ತಿದ್ರ? ಮಾರ್ಕೆಟ್ ಅಲ್ಲಿ ಒಬ್ಬೊಬ್ಬನಿಗೆ ಆಪ್ಷನ್ ಮಾಡಿಕೊಂಡು 3-4 ಅಂಗಡಿ ಕೊಡ್ತಾರೆ ಇವರು. ಅಂಗಡಿ ಕೊಟ್ಟ ನಂತರ ಅವನು ಬೇರೆಯವರಿಗೆ ಬಾಡಿಗೆ ಕೊಡುದು. ನಿನ್ನೆ ಅದನ್ನು ನಾನು ಪ್ರಶ್ನೆ ಮಾಡುವಾಗ, ಮೇಡಮ್ ನಮ್ಗೆ ಬಾಡಿಗೆ ಬರ್ತದೆ, ಬಾಡಿಗೆ ಬರ್ಲಿಕ್ಕೆ ನಗರ ಪಾಲಿಕೆ ಕಟ್ಟಡ ಜನರ ಟ್ಯಾಕ್ಸ್ ಇಂದ ಕೊಡುವ ಕಟ್ಟಡ, ಅದನ್ನು ಇವರಿಗೆ ಖಾಲಿ ಬಾಡಿಗೆ ಬರ್ತದೆ ಸಾಕು ಅಂತ ಆಗುದಾದ್ರೆ ಇವರು ಒಂದು ಬಿಲ್ಡರ್ನಿಗೆ ಅದನ್ನು ಲೀಸಿಗೆ ಕೊಡಿಯಲ್ಲ, ಬಿಲ್ಡರ್ನಿಗೆ ಲೀಸಿಗೆ ಕೊಡಿ. ಲೀಸಿಗೆ ಕೊಟ್ಟದನ್ನು ಇವರು ಬಾಡಿಗೆ ತಗೊಳ್ಳಿ. ನಾನು ಹೇಳುದಾದ್ರೆ, ನಾನು ಕೆಲವರು ನನಗೆ ಸಹ ಪ್ರಶ್ನೆ ಕೇಳಿದ್ರು, ಫುಟ್ಪಾತ್ ಅಲ್ಲಿ ಇಡಬಾರ್ದು, ಫುಟ್ಪಾತಿನ ಬದಿಯಲ್ಲಿ ಇಟ್ರು ಸಹ ಫುಟ್ಪಾತ್ ಅಲ್ಲಿ ಎಷ್ಟೋ ಜನ ಈಗ ನೋಡಿ ಮಾರ್ಗ ವೈಡನ್ ಮಾಡ್ತಾ ಇದ್ದಾರಲ್ಲ, ಮಾರ್ಗ ವೈಡನ್ ಮಾಡುವಾಗ ಪ್ರತಿ ದಿವಸ ಮಾರ್ಗದಲ್ಲಿ ಗಾಡಿಗಳು ಫುಲ್ ಇರ್ತದೆ, ಗಾಡಿಗಳು ಹೋಗ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬನ ಬಿಲ್ಡಿಂಗ್ ನವನ, ಪಾರ್ಕಿಂಗ್ ಇಲ್ಲದವನ ಇಡೀ ಶಾಪಿಂಗ್ ಮಾಲ್ ಎಲ್ಲ ಗಾಡಿಗಳು ಮಾರ್ಗದ ಬದಿಯಲ್ಲಿ, ಅವರಿಗೆ ಏನ್ ಆಕ್ಷನ್ ತಗೊಳ್ತೀರಿ? ನೀವೀಗ ಲೈಸೆನ್ಸ್ ಇಲ್ಲದವರನ್ನು ಅವರು ಕೊಂಡೋಗ್ತಾರೆ, ಆದ್ರೆ ಎಲ್ಲಿಯಾದ್ರೂ ಹುಡಿ ಮಾಡಿ ಕೊಂಡೋಗುದು ಇದು ಉಂಟಾ? ನಾನೀಗ ಕೆಲವು ಬಿಲ್ಡರ್ನವರು ನಾಳೆ ತೋರಿಸ್ತೇನೆ, ನಾವೆಲ್ಲ ರೆಕಾರ್ಡ್ ಮಾಡಿದ್ದೇವೆ. ಎಲ್ಲ ಫುಟ್ಪಾತ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಸ್ ನವರು ಎಲ್ಲ ಮಣ್ಣು ಹೊಯ್ಗೆ ಎಲ್ಲ ಹಾಕಿ ಅಲ್ಲಿ ಇಟ್ಟಿದಾರಲ್ಲ, ತಾಕತ್ತಿದ್ರೆ ಮೆಷಿನ್ ಗಳಲ್ಲಿ ಅದನ್ನು ಹೊತ್ತುಕೊಂಡು ಹೋಗ್ಲಿ. ಇಲ್ಲೀಗಲ್ ಬಿಲ್ಡಿಂಗ್, ಎಷ್ಟೋ ಬಿಲ್ಡಿಂಗ್ ಇಲ್ಲೀಗಲ್ ಕಟ್ಟಿದ್ರು, ಅದು ಪಾರ್ಕಿಂಗ್ ಅಲ್ಲಿ ಇಲ್ಲೀಗಲ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ರು ಅಂಗಡಿ ಕೊಟ್ಟು ಇವರದೇ ಅಧಿಕಾರಿಗಳು ಲೈಸೆನ್ಸ್ ಕೊಟ್ಟಿದಾರಲ್ಲ, ತಾಕತ್ತಿದ್ರೆ ಅದು ಬಿಲ್ಡಿಂಗ್ ಅನ್ನು ಹುಡಿ ಮಾಡ್ಲಿ. ನಾನು ಅದ್ರ ಜೊತೆ ಇದ್ದೇನೆ. ಕೇವಲ ನಾನು ಇವರನ್ನು ತೆರವು ಮಾಡುವುದಕ್ಕೆ ಹೇಳುದು
ಹೇಳುದಲ್ಲ, ಅವರಿಗೆ ಇವರು 10,000 ಲೋನ್ ಕೊಡ್ತಾರೆ. ಇವರದು ಕಾರ್ಪೊರೇಷನ್ ಹಿಂದೆ ಬದಿಯಲ್ಲಿ ಉಂಟು ಒಂದು ಆಫೀಸ್, ಇವರ ಬಡವರ ಬಂಧು ಅಂತ, 10,000ದಿಂದ 50,000 ಲೋನ್ ಕೊಡ್ತಾರೆ. ಇವರು ಯಾವ ಆಧಾರದಲ್ಲಿ ಲೋನ್ ಕೊಡ್ತಾರೆ ಐಡಿ ಇಲ್ಲದಿದ್ರೆ? ಪ್ರತಿಯೊಂದನ್ನು ಇವರಲ್ಲಿ ಬೆಂಬಲ ಕೊಟ್ಕೊಂಡು ಇವರಿಗೆ ಯಾವುದೇ ಒಂದು ಸೌಕರ್ಯಗಳಲ್ಲಿ ಇರದೆ, ಮತ್ತೆ ಇವರು ನೋಟಿಸ್ ಕೊಡ್ಲಿಕ್ಕೆ ನಮ್ಗೆ ಇಲ್ಲ, ಅದು ಅನಧಿಕೃತ ಅಂತ ನನ್ನ ಹತ್ರ ಹೇಳಿದ್ರು. ಅನಧಿಕೃತವ ಅಧಿಕೃತವ ಇವರು ಯಾರು ಪ್ರೂವ್ ಮಾಡ್ಲಿಕ್ಕೆ? ಅನಧಿಕೃತ ಅಂತ ಪ್ರೂವ್ ಮಾಡುದು ಕೋರ್ಟ್ ಉಂಟು. ನನ್ನ ಹತ್ರನೂ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಮೇಡಮ್ ಇವರು ಪ್ರೈವೇಟ್ ಜಾಗದಲ್ಲಿ ಇಡುದಾದ್ರೆ ನಮ್ದು ತೊಂದರೆ ಇಲ್ಲ, ಇದು ಮಹಾನಗರ ಪಾಲಿಕೆಗೆ ಬೀಳುವುದು ಇರ್ಬೋದು ಅಂತ. ನಾನು ಈಗ ಅಧಿಕಾರಿಗಳಿಗೆ, ಕಮಿಷನರಿಗೆ ಪ್ರಶ್ನೆ ಕೇಳಬೇಕು, ಮೇಯರಿಗೆ ಸಹ, ನಿಮ್ಮ ಜಾಗ ಅಂತ ನಮ್ಗೆ ಪ್ರೂಫ್ ಮಾಡಿಕೊಡಿ ಮಹಾನಗರ ಪಾಲಿಕೆ. ನಿಮ್ದು ನಕ್ಷೆ ಉಂಟಾ? ನಿಮ್ದು ನಗರ ಪಾಲಿಕೆಗೆ ಸಂಬಂಧಪಟ್ಟ ಜಾಗ ಉಂಟಾ? ನೀವು ಹೈವೇ ಅಥಾರಿಟಿ ಒಂದು ಹೊಂಡ ಬಿದ್ರು ಸಹ ನಮ್ಮಿಂದ ಸಾಧ್ಯ ಇಲ್ಲ. ಹೈವೇ ಅಥಾರಿಟಿ ಹೇಳುವವರು ಬೈಕಂಪಾಡಿ ಹೈವೇ ಅಥಾರಿಟಿಯಲ್ಲಿ ಇವರಿಗೆ ಹೇಗೆ ರೈಟ್ಸ್ ಉಂಟು ಮರ ನೆಡ್ಲಿಕ್ಕೆ? ಮರ ನೆಡುವುದು ಖಾಲಿ ಅಲ್ಲ, ಮಾರ್ಗದಲ್ಲಿ ಮರ ನೆಡುವುದಲ್ಲ, ಅದನ್ನು ನೋಡ್ಲಿಕ್ಕೂ ಯೋಗ್ಯತೆ ಇರಬೇಕು. ಸುಂದರೀಕರಣ ಹೇಳುವ ಖಾಲಿ ಬೀದಿ ಬದಿ ವ್ಯಾಪಾರಿಗೋಸ್ಕರ ಮಾತ್ರ ಸುಂದರೀಕರಣ ಮಾಡಿಕೊಂಡು ಹೋಗುದೇ ವಿನಃ ಬೇರೇನಿಲ್ಲ. ಒಮ್ಮೆ ಮಾರ್ಕೆಟ್ ಬದಿಗೆ ಹೋಗಿ ನೀವು, ಸಂಜೆ ಬೇಸರ ಆಗ್ತದೆ, ನಾನು ಹೇಳ್ತಾ ಇದ್ದೇನೆ ನೇರ, ಡಿಪಾರ್ಟ್ಮೆಂಟಿನ ಪೊಲೀಸ್ ಒಬ್ಬ ಬಂದು ಸಂಜೆ ಹಪ್ತ ವಸೂಲಿ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ, ಇದು ಯಾರು ಹೊಣೆ? ಹಪ್ತ ವಸೂಲಿ ಆ ರೋಡ್ ಸೈಡ್ ಅಲ್ಲಿ ಕೂತವರ ಹತ್ರ. ಈ ಕಾರ್ಪೊರೇಟರ್ಗಳಿಗೆ ಎಷ್ಟು ಹಪ್ತ ಬರ್ತದೆ ಮಾರ್ಕೆಟ್ ರೋಡಿಂದ? ಯಾಕೆ ಇವರು ಇವತ್ತೀಗ ಮೇಯರ್ ಅವ್ರು ಹೇಳ್ತಾ ಇದ್ದಾರಲ್ಲ, ವಕ್ತಾರರೆಲ್ಲ, ಮೇಯರ್ ಇದು ಹೊರಡಿಸಿದ ಆದೇಶ ಅಂತ. ತಾಕತ್ತಿದ್ರೆ ಈ ಮೇಯರ್, ಲೋಕಲ್ ಕಾರ್ಪೊರೇಟರ್ ಎಲ್ಲ ಅವರೊಟ್ಟಿಗೆ ಇರಬೇಕಿತ್ತು. ಯಾಕೆ ಇವರು ಕಳ್ಳರಾಗಿ ಕಣ್ಣು ಮುಚ್ಚಾಲೆಯಾಗಿ ಪ್ರವಾಸಕ್ಕೆ ಹೋದ್ರು? ಅವರವರ ವಾರ್ಡಿಗೆ ತೊಂದರೆ ಬರುವಾಗ ಅವರಲ್ಲಿ ಇರಬೇಕಿತ್ತು. ನಾನೊಂದು ನಿಜವಾಗಿ ಒಂದು ಜನಪ್ರತಿನಿಧಿ ಆಗಿದ್ರೆ ನನ್ನ ವಾರ್ಡ್ ಅನ್ನು ಸ್ವಚ್ಛಗೊಳಿಸುವ ರೈಟ್ಸ್, ಪವರ್ ಎಲ್ಲ ಇರುವುದು ನನಗೆ, ಕಾರ್ಪೊರೇಟರಿಗೆ. ನಿನ್ನ ವಾರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಇಂಥ ಬೀದಿ ಬದಿ ಅವರು ಇದ್ದಾರೆ, ಅವರಿಗೆ ಬುದ್ಧಿ ಹೇಳಿಕೊಂಡು ಅವರಿಗೆ ಎಲ್ಲಿ ಸ್ಥಳಾವಕಾಶ ಮಾಡಬೇಕು, ಅವರಿಗೆ ಹೇಗೆ ನಾವು ಬದುಕಲಿಕ್ಕೆ ನಾವು ಆಸ್ಪದ ಮಾಡಿಕೊಳ್ಬೇಕು, ಇದು ಒಂದು ಜನಪ್ರತಿನಿಧಿಯ ಕರ್ತವ್ಯ. ಏಕಾಏಕಿ ಮಳೆಗಾಲದಲ್ಲಿ ನಾಚಿಗೆ ಆಗ್ಬೇಕು, ನಮ್ಮ ನೆರೆಹೊರೆ ರಾಜ್ಯದಲ್ಲಿ ಶಿರೂರಲ್ಲಿ ಅಲ್ಲಿ ಇಲ್ಲಿ ಇಡೀ ಗುಡ್ಡ ಕುಸಿದು ನೀರಲ್ಲಿ ಮುಳುಗಿ ಜನರು ತತ್ತರಿಸುವಾಗ ಈ ಮಳೆಗಾಲದಲ್ಲಿ ಇವರು ಈ ರೀತಿ ಮಾಡುದು ಹೇಳುವಾಗ ಭಾರಿ ಬೇಸರ. ಜಿಲ್ಲಾಧಿಕಾರಿಯವರು ಯಾಕೆ ರಜೆ ಕೊಡ್ತಾರೆ ಮಕ್ಕಳಿಗೆ? ಖಾಲಿ ಮಳೆಗಲ್ಲ, ಇವರು ಮಾಡಿಟ್ಟ ಕರ್ಮಗಳು, ಕಾಂಕ್ರೀಟೀಕರಣ, ಡ್ರೈನೇಜ್ ಅಂತ ಮಾಡಿಟ್ಟ ಕರ್ಮಗಳು, ಹೊಂಡಗಳಲ್ಲಿ ನಾಳೆ ಆ ಮಕ್ಕಳು ಬಿದ್ದು ಸಾಯಬಾರ್ದಂತ ರಜೆ ಕೊಡ್ತಾರೆ ವಿನಃ ಬೇರೇನಲ್ಲ. ಇವರು ಸುಂದರೀಕರಣ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಮೊದಲು ಪ್ರತಿಯೊಂದು ಜನಪ್ರತಿನಿಧಿಗಳು ಅವರವರ ವಾರ್ಡ್ ಅನ್ನೊಮ್ಮೆ ನೋಡ್ಲಿ, ಜನರಿಗೆ ಏನು ತೊಂದರೆ ಉಂಟು ನೋಡಿ ಅದನ್ನು ಮಾಡ್ಲಿ. ಮತ್ತೆ ಇವರು ಫುಟ್ಪಾತ್ ಸುಂದರೀಕರಣ ಹೇಳ್ತಾರಲ್ಲ, ಖಾಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಜನರ ಖುಷಿ, ಸಾರ್ವಜನಿಕರು ಖುಷಿ ಪಡ್ತಾರ ನಗರದಲ್ಲಿ, ಅದು ನೋಡ್ಬೇಕು. ಖಾಲಿ ಕಾಂಕ್ರೀಟ್ ಆಡಿಕೊಂಡು ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗುದಲ್ಲ. ಜನರಿಗೆ ಎಷ್ಟು ಸ್ಟ್ರೆಸ್ ಉಂಟು, ಕೆಲಸ ಉಂಟಾ? ಎಜುಕೇಶನ್ಗೆ ಪ್ರತಿ ವರ್ಷ 10% ಫೀಸ್ ಜಾಸ್ತಿ ಮಾಡ್ತಾರೆ ಶಾಲಾ ಕಾಲೇಜುಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ರೆ ಯಾರ್ದಾದ್ರೂ ಮಂಗಳೂರಲ್ಲಿ ಸ್ಯಾಲರಿ ಜಾಸ್ತಿ ಆಗ್ತದ, ಅದು ಒಂದು ನೋಡ್ಲಿಕ್ಕೆ ಹೇಳಿ. ಯಾಕಂದ್ರೆ ನಾನು ಇದು ಬೇಸರದಲ್ಲಿ ಹೇಳುದು, ನಾನಂತೂ ಈ ಸಲ ಬಿಡುದಿಲ್ಲ. ಈಗ ತಲೆಯಲ್ಲಿ ಹೊತ್ತುಕೊಂಡು ಹೋಗುದಕ್ಕೆ ಬಿಡ್ತೇವೆ. ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಯಾರ ಅಪ್ಪನ ಪರ್ಮಿಷನ್ ಬೇಕು? ನಾಳೆ ಎಷ್ಟೋ ಜನ ಮೊದ್ಲಿಂದ ಮೀನು ಮಾರುವವರು, ಏನ್ ತರಕಾರಿ ಮಾರುವವರು ಬುಟ್ಟಿಯಲ್ಲಿ ತಲೆಯಲ್ಲಿ ಹೊತ್ತುಕೊಂಡು ಬರ್ದು ಈ ದೊಣ್ಣೆ ನಾಯಕ ಅವರ ಪರ್ಮಿಷನ್ ಬೇಕಾ? ತಳ್ಳು ಗಾಡಿ ಮಳೆಗಾಲಕ್ಕೆ ಹೋಗ್ಲಿಕ್ಕೆ ಆಗ್ತದ? ಒಂದು ಕಡೆಯಲ್ಲಿ ಪರ್ಮಿಷನ್ ಕೊಡಿ, ಎಲ್ಲ ವೆಂಡರ್ ಝೋನ್ ನೀವು ಮಾಡಿ, ವೆಂಡರ್ ಝೋನ್ ಅಲ್ಲಿ ಅವರು ಕೂತ್ಕೊಳ್ಳೋದಿದ್ರೆ ಅದನ್ನು ಮಾಡಿ. ಇಲ್ಲೀಗಲ್ ಬಿಲ್ಡಿಂಗ್ ಅನ್ನು ಎಲ್ಲವನ್ನು ಇವರು ತೆಗಿಬೇಕು. ಉದಾಹರಣೆ, ಮೇಯರಿಗೆ ನಾನು ಇವತ್ತು ಸವಾಲಾಗ್ತೇನೆ, ಅವರ ಅಡ್ಯಾರಲ್ಲಿ ಹೊಯ್ಗೆ ದಂಧೆ ಮಾಡ್ತಾ ಇದ್ದಾರಲ್ಲ, ಅಡ್ಯಪಾಡಿ ಭರತ್ ಶೆಟ್ಟಿಯ ಕ್ಷೇತ್ರದಲ್ಲಿ ಹೊಯ್ಗೆ ದಂಧೆ ಮಾಡ್ತಾರಲ್ಲ, ಅದನ್ನು ತಾಕತ್ತಿದ್ರೆ ನಿಲ್ಲಿಸ್ಲಿ. ಮೊನ್ನೆ ದೊಡ್ಡ ಬೊಬ್ಬೆ ಹೊಡೆದ್ರಲ್ಲಿ ನಿಮ್ಮ ಮಾಧ್ಯಮದಲ್ಲೂ ಬಂತಲ್ಲ, ಹಿಂದುತ್ವ, ಹಿಂದೂ ಮಹಿಳೆ ಅಂತ. ನಾನು ನಿನ್ನೆ ಮಾತಾಡಿದ್ದು 2 ಹಿಂದೂ ಮಹಿಳೆಯರಿಗೋಸ್ಕರ. ಮನೆಯಲ್ಲಿ ಗಂಡ ಇಲ್ಲ, ಬಿಡೋ, ಅದೇ ಇದ್ರಲ್ಲಿ ಅವರು ಬದುಕುವವರು, ಛಾವಣಿ ಇಲ್ಲದೆ ಮಳೆಗಾಲದಲ್ಲಿ ನಿಂತು ವ್ಯಾಪಾರ ಮಾಡಿ ಹೇಳಿದ್ರೆ ಯಾರು ಮೂರ್ಖರಲ್ಲ. ನಾನು ಹೇಳುದು ತಪ್ಪೋ ಸರಿಯ, ಕಾನೂನು ಉಂಟು, ಕಾಯ್ದೆ ಉಂಟು, ನನಗೂ ಪ್ರಶ್ನೆ ಮಾಡುವ ರೈಟ್ಸ್ ಉಂಟು. ಆದ್ರೆ ನಾನಂತೂ ಇದ್ರ ಬಗ್ಗೆ ಹೋರಾಟ ಮಾಡ್ತೇನೆ. ನನಗೆ ಕಮಿಷನರ್ ಆಗ್ಲಿ ಮೇಯರ್ ಆಗ್ಲಿ ಇದಕ್ಕೆ ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡದಿದ್ರೆ, ಪರ್ಯಾಯ ವ್ಯವಸ್ಥೆ ಮಾಡ್ಲೇಬೇಕು ಇವರು. ಒಂದು ವೇಳೆ ಮಾಡದಿದ್ರೆ ನಾಳೆ ಕಮಿಷನರ್ ಹತ್ರ ಹೋಗ್ತೇನೆ. ಇವತ್ತೇನಲ್ಲಿ ಪೈಪ್ ಹೊಡೆದಿದಂತೆ ಅವರದ್ದು ತುಂಬೆಯಲ್ಲಿ, ಹಾಗೆ ನಾಳೆ ಹೋಗಿ ಅವ್ರು ನನಗೆ ಪರ್ಯಾಯ ವ್ಯವಸ್ಥೆ ಮಾಡದಿದ್ರೆ ಆ 2 ಹೆಂಗಸರನ್ನ ಅದ್ರೊಳಗೆ ಕೂತ್ಕೊಳಿಸ್ತೇನೆ.
ಮೇಯರ್ ಬಂದ ಮೇಲೆ ಮೇಯರ್ ಕ್ಯಾಬಿನ್ ಅಲ್ಲೂ ಕೂತ್ಕೊಳಿಸ್ತೇನೆ. ನಾನು ಇಷ್ಟು ಉದ್ದಕ್ಕೆ ಮಾತಾಡಿದಕ್ಕೆ ಬೇಸರ ಮಾಡಬೇಡಿ. ಎಲ್ಲ ಪ್ರಶ್ನೆಗಳಿಗೆ ನಾನು ನೀವು ಕೇಳುವ ಮೊದಲೇ ನಾನು ಉತ್ತರ ಕೊಟ್ಟೆ ನಾನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನಂತ. ತಪ್ಪು ಮಾಡ್ತಾ ಇದ್ದಾರೆ. ಸುಂದರೀಕರಣ ಯಾವುದೋ ಹೆಸರಲ್ಲಿ ಇವರು ನಾಚಿಕೆ ಆಗ್ಬೇಕು. ಇವರು ಕಮಿಷನ್ 40%, 20% ಒಂದು ನಗರ ಪಾಲಿಕೆ ಒಳಗೆ ಹೋದ್ರೆ ಇವರದು ಇದು ಸತ್ಯ ಬೇಜಾರಾಗ್ತದೆ. ಇವರು ಹೇಳ್ತಾರಲ್ಲ ಲಕ್ಷ ಲಕ್ಷ ಸಂಬಳ ತಗೊಳ್ತಾರೆ MLA MP ಗಳಾಗ್ಲಿ ಆಡಳಿತ ವರ್ಗ ಆಗ್ಲಿ. ಇವರು ನೋಡ್ಬೇಕಲ್ಲ, ಜನರ ನೋವು ನೋಡ್ಬೇಕಲ್ಲ. ಈಗ ಇವರು ಪಾಪ ಅಲ್ಲಿ ಕಾವೂರಲ್ಲಿ 7 ವರ್ಷ ಆಯ್ತಿತ್ತು ಶಾಪ್. ಯಾಕೆ ಸತ್ತಿದ್ರೆ ಇವರು ಇಷ್ಟು ವರ್ಷ? ಎಲ್ಲಿದ್ರಿ ಇವರು ಕಾರ್ಯಾಚರಣೆ ಮಾಡ್ಲಿಕ್ಕೆ? ವರ್ಷಕ್ಕೊಮ್ಮೆ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತಾನ? KSRTCಗೆ ಒಮ್ಮೆ ನೋಡಿ, ಹಳತಳತು ಬಿಲ್ಡಿಂಗ್ ಕುಡ್ದು ಸಾಯುದು. ಅಲ್ಲಿ ನೀವು ಹೇಳಿದ್ರಲ್ಲ ಅವರು ತಲೆಯಲ್ಲಿ ಹೊತ್ತುಕೊಂಡು ಹೋಗುದಕ್ಕೆ ತಳ್ಳು ಗಾಡಿಗೆ ಅಂತ. ಎಷ್ಟೋ ದೊಡ್ಡ ದೊಡ್ಡ ವಾಹನಗಳಲ್ಲಿ ಇದು ಕ್ಯಾಂಟೀನ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನಿಲ್ವಾ? ಅವ್ರಿಗೆ ಯಾಕೆ ಮಾತಾಡುದಿಲ್ಲ? ಅವ್ರದ್ದು ತಳ್ಳು ಗಾಡಿಯಾ ಅಥವಾ ಅವ್ರು ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ? ಕಾನೂನು ಎಲ್ರಿಗೂ ಒಂದೇ, ಬಡವನಿಗೊಂದು ದೊಡ್ಡವನಿಗೂ ಒಂದೇ. ಎಲ್ಲರ ಇಲ್ಲೀಗಲ್ ಬಿಲ್ಡಿಂಗ್ ಹೊಡಿಬೇಕು, ಎಲ್ಲರದು ಹೊಡಿಬೇಕು. ಇದು ನಾನು ಹೇಳುದು ಬೇಸರದಿಂದ ಹೇಳುದು. ನಾನು ಯಾರ ಪರ ವಿರೋಧ ಅಲ್ಲ, ಸತ್ಯವಾಗಿ ಹೇಳುದು. ಕಾನೂನು ಪಾಲನೆ ಮಾಡಿ ನಗರ ಇವರ ವಕ್ತಾರರಿಗೆ ಅವರಿಗೆ ಕಾನೂನಿನ ಸ್ವಲ್ಪ ಕೊರತೆ ಉಂಟು. ಕೇವಲ ಇದಕ್ಕೆ ಕಳಿಸುದಲ್ಲ ಪೊಲೀಸರನ್ನು ಹಿಡ್ಕೊಂಡು. ಆದ್ರೆ ನಾನು ಅಧಿಕಾರಿಗಳನ್ನು ಮೆಚ್ಚಲೇಬೇಕು. ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇವರಿಂದ ರಕ್ಷಣೆ ಕೊಡ್ಲಿಕ್ಕೆ ಬಂದದ್ದು ವಿನಃ ಪ್ರತಿಯೊಬ್ಬರಿಗೂ ಇದರಲ್ಲಿ ನೋವು ಉಂಟು. ಎಲ್ಲಾ ಡಿಪಾರ್ಟ್ಮೆಂಟ್ ನವರಿಗೂ ನೋವು ಉಂಟು. ಈ ರೀತಿ ಮುದ್ದೆ ಮಾಡಿಕೊಂಡು ಹೊಡೆದುಕೊಂಡು ಕೊಂಡೋಗ್ಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ, ಯಾರಿಗೂ ರೈಟ್ಸ್ ಇಲ್ಲ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ನೀಡಿರೋದಕ್ಕೆ ಧನ್ಯವಾದಗಳು. ಓಕೆ, ಖಂಡಿತವಾಗಿಯೂ ಕೂಡ ಅವರು ಹೇಳಿರುವಂಥ ಅನೇಕ ವಿಚಾರಗಳನ್ನ ಅವರೇ ಹೇಳಿರೋ ಥರ ಉದ್ದಕ್ಕೂ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋದ್ರು. ನಾವು ಏನು ಕೇಳಬೇಕಿತ್ತು ಅದೆಲ್ಲವನ್ನ ಕೂಡ ಅವರೇ ಮೆನ್ಷನ್ ಮಾಡ್ತಾ ಹೋದ್ರು. ಮಹಾನಗರ ಪಾಲಿಕೆ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರದಿಂದಾಗಿ ಮಂಗಳೂರಿನ ನಗರದಲ್ಲಿ ಈಗ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಪಾಲಿಕೆ ನಗರದ ಸೌಂದರ್ಯ ಅನ್ನುವಂಥ ವಿಚಾರವಾಗಿ ಪ್ರಮುಖ ಸ್ಲೋಗನ್ ರೀತಿಯಲ್ಲಿ ಬಳಸ್ತಾ ಇದೆ. ಇದೇ ನಮ್ಮ ಟಿವಿಯಲ್ಲಿ ಇದೇ ಪಾಲಿಕೆಯ ವಿರುದ್ಧವಾಗಿ ನಿಮ್ಮ ಪಾಲಿಕೆಯ ಕೂಗಳತೆ ದೂರದಲ್ಲಿರುವಂಥ KSRTC ರಸ್ತೆಯ ಪರಿಸ್ಥಿತಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿತ್ತು. ಉತ್ತರವನ್ನು ನೀಡೋದಕ್ಕೆ ಪಾಲಿಕೆ ಅವರಿಗೆ ಸಾಧ್ಯ ಆಗಿಲ್ಲ. ಉತ್ತರ ನೀಡುವಂಥದ್ದು ಬಿಡಿರಿ, ಇವತ್ತಿನ ತನಕವೂ ಕೂಡ ಇವತ್ತೂ ಕೂಡ ಆಗಿತಾ ಇದ್ದಾರೆ. ಇವತ್ತೂ ಕೂಡ ಏನು ನಿಮ್ಮ ಹತ್ರ ಹಣ ಇದೆ, ಟ್ಯಾಕ್ಸ್ ಕಟ್ತಾರೆ ಜನ, JCP ಬೇಕಾದಷ್ಟಿದೆ, ಹಿಟಾಚಿಗಳು ಬರುತ್ತೆ, ಅಗಿಯೋದು ಮತ್ತೆ ತೇಪೆ ಹಾಕೋದು, ಅಗಿಯೋದು ಮತ್ತೆ ತೇಪೆ ಹಾಕೋದು, ಇದೇನ ಕೆಲಸ ಪಾಲಿಕೆಗೆ? ಅಲ್ಲ, ಕೇಳಲೇಬೇಕ್ರಿ. KSRTC ಬಸ್ ಸ್ಟ್ಯಾಂಡ್ನ ಮುಂದುಗಡೆ ಇರುವಂತಹ ರಸ್ತೆಯ ಪರಿಸ್ಥಿತಿ ಏನು ಸ್ವಾಮಿ? ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.